ಮಧ್ವಾಚಾರ್ಯರ ಕಾಲದಿಂದ ಕುಕ್ಕೆಯಲ್ಲಿ ಮಠದವರೇ ಪೂಜೆ ಮಾಡ್ತಾ ಬಂದಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ದೇವಾಲಯದ ಹಾಗೆ ಅಲ್ಲ, ಕುಕ್ಕೆಯ ಆಚರಣೆ ಸಂಪ್ರದಾಯಗಳು ಮಠದಂತೆ ಇದೆ. ಕುಕ್ಕೆಯಲ್ಲಿ ತಲೆಯ ಮೇಲೆ ಹೊತ್ತುಕೊಂಡು ಹೋಗುವ ಉತ್ಸವ ನಡೆಯುವುದಿಲ್ಲ. ಆಚಾರ್ಯ ಮಧ್ವರ ಕಾಲದಿಂದ ಮಧ್ವರಿಗೆ ಪೂಜೆ ನಡೆಯುತ್ತಿದೆ ಎಂದು ಉಡುಪಿ ಪಾಲಿಮಾರು ಮಠಾಧೀಶ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಉಡುಪಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಕುಕ್ಕೆಯಲ್ಲಿ ಹಿಂದಿನಿಂದಲೂ ನಡೆದುಕೊಂಡ ರೀತಿಯ ಪೂಜಾ ಪದ್ಧತಿಯನ್ನು ಮುಂದುವರಿಸಬೇಕು. ಆಚರಣೆಯಲ್ಲಿ ಭಿನ್ನವಾದರೆ ದೇವಸ್ಥಾನ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಪ್ರತಿಷ್ಠಾ ಕಾಲದಲ್ಲಿ ಪೂಜೆ ಯಾವ ರೀತಿ ಆರಂಭವಾಗಿದೆ ಅದು ಹಾಗೆಯೇ ಮುಂದುವರಿಯಬೇಕು. ಯಾವುದೇ ವ್ಯತ್ಯಾಸಗಳು ಆದರೆ ದೋಷ ಬರುತ್ತದೆ. ಸುಬ್ರಹ್ಮಣ್ಯ ಸ್ಕಂದ ಕೇಂದ್ರಿತವಾದಂತಹ ಕೇಂದ್ರ ಬದಲಾವಣೆಗಳು ಆಗಬೇಕಾದರೆ ವಿಮರ್ಶೆ ಮಾಡಬೇಕು ಎಂಬುದು ನನ್ನ ಅನಿಸಿಕೆ ಎಂದರು. ಮಧ್ವಾಚಾರ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂತಹ ಸಂಸ್ಥೆಗಳು ಅಲ್ಲಿ ಮಠದವರೇ ಪೂಜೆ ಮಾಡಿಕೊಂಡು ಬಂದಿದ್ದರು. ಇಲ್ಲಿವರೆಗೆ ಮಠದ ಅರ್ಚಕರಿಗೆ ತೊಂದರೆ ಆದರೆ ಮುಂದೆ ವಿದ್ಯಾಭೂಷಣರ ಕಾಲದ ತನಕನೂ ನಾನು ನೋಡಿದ್ದೇನೆ. ನಾನು ಅಲ್ಲಿ ಆಶೌಚ ಬಂದರೆ ಮಠದವರೇ. ಅಲ್ಲಿ ದೇವಾಲಯದ ಹಾಗೆ ಅಲ್ಲದು, ಅದು ಮಠದ ಹಾಗೇ ಇರುವಂಥದ್ದು. ಆ ಪೀಠ ನೀವೆಲ್ಲ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಉತ್ಸವ ಎಲ್ಲ ತಲೆ ಮೇಲೆ ಹೊತ್ತುಕೊಂಡು ಹೋಗುವುದಲ್ಲ. ಹಾಗೆ ಮತ್ತೆ ಅದು ಆಚಾರ್ಯರ ಕಾಲದಿಂದ ಅದು ಹೀಗೇ ಆಚಾರ್ಯರು ಅವರು ಸ್ಕಂದ ಮಂತ್ರವನ್ನೂ ಹೇಳಿದ್ದಾರೆ. ಆ ರೀತಿಯಲ್ಲಿ ಅದು ಪೂಜೆ ಆಗ್ತಾ ಇದೆ. ಒಂದು ದೇವಾಲಯದಲ್ಲಿ ಅನೂಚಾನವಾಗಿ ಹೇಗೆ ಪೂಜಾ ಪದ್ಧತಿಗಳು ಬಂದಿದೆ ಹಾಗೆ ನಡೆಸಿಕೊಂಡು ಹೋಗಬೇಕು. ಅದಕ್ಕಿಂತ ಭಿನ್ನವಾದರೆ ಆ ದೇವಸ್ಥಾನ ಒಪ್ಪಿಕೊಳ್ಳುವುದಿಲ್ಲ. ಇದು ಆಗಮಿಕರು ಹೇಳುವ ಮಾತು. ಯಾವುದೇ ದೇವಾಲಯದಲ್ಲಿ ಪೂಜೆ ಪ್ರತಿಷ್ಠಾ ಕಾಲದಿಂದ ಅದು ಹೇಗೆ ನಡೆದಿತ್ತೋ ಪೂಜೆಗಳು ಹಾಗೆ ನಡೀಬೇಕಾದ್ದು. ಅದಕ್ಕೆ ವ್ಯತ್ಯಸ್ತ ಆದರೆ ಅದು ದೋಷಗಳು ಬರ್ತವೆ ಅದರಲ್ಲಿ. ಹಾಗಾಗಿ ಅದನ್ನು ಮಾಡಬೇಕಾದ್ರೆ ಅದನ್ನು ವಿಮರ್ಶೆ ಮಾಡಿ ಮಾಡಬೇಕಾದ್ದು ಅಂತ ನನ್ನ ಅನಿಸಿಕೆ. ನನಗೆ ರುದ್ರದ ಮೇಲೇನು ದ್ವೇಷ ಇಲ್ಲ. ನಾನು ರುದ್ರ ಪಾರಾಯಣ ಮಾಡುವವ. ನಾನು ನಮ್ಮ ಮಾಲಿಂಗೇಶ್ವರ ಹೆಸರು ನಾನು ಮಾಡಿಸ್ತಾ ಇದ್ದೇನೆ. ದೇಶ ಏನಿಲ್ಲ ನನಗೆ. ಆದರೆ ಎಲ್ಲಿ ಯಾವುದು ಇಲ್ಲಿವರೆಗೆ ಅನೂಚಾನವಾಗಿ ಏನು ಬಂದಿದೆ ಅದು ಆಚೆ ಈಚೆ ಆಗಬಾರ್ದು. ಎಲ್ಲಿಯೇ ಆಗಲಿ, ಯಾವುದೇ ದೇವಸ್ಥಾನದಲ್ಲಿ ಅದಕ್ಕೊಂದು ಮಂತ್ರ, ಒಂದು ಕ್ರಮ, ಒಂದು ತಂತ್ರ ಅಂತಿದೆ. ಆ ರೀತಿಯಲ್ಲಿ ಬಂದರೆ